ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೊಲ್ಯ ರಸ್ತೆ ಬಳಿ ತ್ಯಾಜ್ಯ ಡಂಪ್ ಮಾಡಲು ಗ್ರಾಮ ಪಂಚಾಯತ್ ನಿರ್ಧರಿಸಿ ಟೆಂಪೋದಲ್ಲಿ ತ್ಯಾಜ್ಯ ಕೆಳಕ್ಕೆ ಹಾಕುತ್ತಿದ್ದ ಸಂದರ್ಭ ಗ್ರಾಮಸ್ಥರು ತಡೆದ ಘಟನೆ ಶುಕ್ರವಾರ ಸಂಭವಿಸಿದೆ. ಪೊಲ್ಯದಲ್ಲಿ ಟೆಂಪೋದಿಂದ ಕೆಳಗೆ ಇಳಿಸುತ್ತಿದ್ದ ವೇಳೆ ತ್ಯಾಜ್ಯ ಘಟಕದ ಗುತ್ತಿಗೆ ವಹಿಸಿಕೊಂಡ ಮಹಿಳೆ ಹಾಗೂ ಸ್ಥಳೀಯರಿಗೆ ಮಾತಿನ ಚಕಮಕಿ ನಡೆದಿದೆ. ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ರಸ್ತೆಯಲ್ಲಿ ಸಾಗುವ ಎಲ್ಲ ವಾಹನಗಳನ್ನು ತಡೆ ಹಿಡಿದಿದ್ದಾರೆ. ಘಟನಾ ಸ್ಥಳಕ್ಕೆ ಪಡುಬಿದ್ರೆ ಠಾಣಾಧಿಕಾರಿಯವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದು, ಖಾಸಗಿ ಜಾಗದಲ್ಲಿ ಡಂಪ್ ಮಾಡಲು ಆದೇಶಿಸಿದ ಗ್ರಾಮ ಪಂಚಾಯತ್ ಪಿಡಿಒ ಕುಶಾಲಿನಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಠಾಣಾಧಿಕಾರಿ ಅಶೋಕ್ ಕುಮಾರ್ ಅವರು ಸ್ಥಳೀಯರ ಮನವೊಲಿಸಿದ್ದು ಟೆಂಪೋವನ್ನು ಘಟನಾ ಸ್ಥಳದಿಂದ ತೆರವುಗೊಳಿಸಿದ್ದಾರೆ. ಮಾಮೂಲಿ ರಸ್ತೆ ರೈತರು ಪಟ್ಟೆ ಜಾಗ ಬೇಡ ಮೇಡಮ್, ನೀವು ಮಾತಾಡಬೇಡಿ ಮೇಡಮ್. ನಿಮ್ಗೆ ಕಟ್ಟಿಂಗೇರಿಯಲ್ಲಿ 12 ಎಕರೆ ಜಾಗ ಉಂಟು, ಅಲ್ಲಿ ಮಾತಾಡಿಲ್ಲ ನೀವು. ಇಲ್ಲಿ ನಮ್ಮ ಜಾಗದಲ್ಲಿ ಮಾತಾಡಿ ಬರ್ಬೇಕು. ನಮ್ದು ಕೆರೆ ನಮ್ದು ಗುಂಪಿದೆ ಇಟ್ಟು ನಮಗೆ ಗೊತ್ತಿದೆ. ಅದೇ ಅಷ್ಟೇ ಹೇಳುದು. ಯಾರು ಹೊಡಿದ್ರು ಮೇಡಮ್? ಯಾರು ಹೊಡಿದ್ರು ಮೇಡಮ್? ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಾ ಮೇಡಮ್? ಮತ್ತೆ ಅದೇ ನನಗೆ ಹೇಳಿದ್ರು. ಕಂಪ್ಲೇಂಟ್ ಬರ್ತದೆ ಹೈವೇ ಬದಲು ಕಸ ಡಂಪ್ ಮಾಡೋದಕ್ಕೆ. ನಾವು ಅದು ಸೆಗ್ರಿಗೇಟ್ ಮಾಡಿ ಮಾಡ್ತಾ ಇದ್ದೇವೆ. ಬಟ್ ಈಗ ಗೊತ್ತಿಗೆ ಕೊಟ್ರಲ್ಲ, ಅದಕ್ಕೋಸ್ಕರ ಅಲ್ಲಿ ಹಾಕ್ತೀವಿ. ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವರಿಗೆ ಇಲ್ಲ ಅಂತ ಹೇಳ್ತಾರೆ. ಸರ್ವೆ ಮಾಡಿದ್ರು. ಆಮೇಲೆ ಎಲ್ಲೆಲ್ಲಿ ಕಸ ಅಲ್ಲಿ ಹಾಕೋದು, ಬೇರೆಯವ್ರ ಮನೆ ಹತ್ರ ಹಾಕೋದು, ಇಲ್ಲಿ ಹಾಕೋದು, ಯಾಕೆ ಕಸದ ಸರ್ ಒಂದು ನಿಮಿಷ, ಅವರು ಜನರು ಹಾಕ್ತಾ ಇದ್ದಾರೆ. ನಾವು ಏನಿದ್ರು ಕೂಡ ಸೆಗ್ರಿಗೇಟ್ ಮಾಡಿ, ಹೇಗೆ ನಮಗೆ ಡಿಸಿಯಿಂದ ಆರ್ಡರ್ ಉಂಟು ಅದೇ ರೀತಿ ಸೆಗ್ರಿಗೇಟ್ ಮಾಡ್ತಿದ್ವಿ. ಇಲ್ಲಿ ನಾವೀಗ ವೆಟ್ ವೇಸ್ಟ್ ಕಲೆಕ್ಷನ್ ಮಾಡ್ತಿದ್ವಲ್ಲ, ಅಲ್ಲಿ ಡಂಪ್ ತುಂಬಾ ಜಾಸ್ತಿ ಆಗಿದೆ. ನಮ್ಗೆ ಇನ್ಫಾರ್ಮ್ ಮಾಡಿದ್ವಿ. ಸದ್ಯಕ್ಕೆ ನಮ್ಗೆ ಈಗ ಸರ್ಕಾರಿ ಜಾಗ ಅಂತ ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಸೊ ಸ್ಟೇಷನ್ ಅಲ್ಲಿ ಇವರಿಗೆ ಕೊಡ್ತೇವೆ. ಇವತ್ತು ಸಹ ಬೇಕಂತಲೇ ಅಲ್ಲ ಸರ್, ಇವತ್ತು ಸಹ ಬೇಕಂತಲೇ ಹಾಕಿದ್ರು ಸರ್. ಅವ್ರು ಬಂದು ಕೇಳಿದಕ್ಕೆ, ನಮ್ಮ ಪಟ್ಟ ಜಾಗದಲ್ಲಿ ಕೇಳಿದಕ್ಕೆ, ನನ್ನ ಮೈದಿನ ಹೆಂಡತಿ ತಮ್ಮ ಅವ ಕೇಳಿದಕ್ಕೆ ಅವಳೇ ಬೈಕೊಂಡು ಅವಳೇ ಹಾರಾಡಿದ್ದು. ನಾವು ಸಹ ಮಾತಾಡಿದ್ದು ಇಲ್ಲ ಅಂತ ಹೇಳುದಿಲ್ಲ. ಬೇಕಾದ್ರೆ ಅವಳೇ ಮೊಬೈಲ್ ಹಾಕೊಂಡು ಅವಳೇ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಯಾರಿಗೇನು ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡ್ತೇನೆ ಸರ್. ನಿಮ್ಗೆ ಸಮಸ್ಯೆ ಆಗಿದೆ.